ಜ್ಯೋತಿ ಧರಶಾಹಿಯಾದ ಬಳಿಕ ತುಳು ಚಿತ್ರರಂಗ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಎನ್ನೋ ಮಟ್ಟಕ್ಕೆ ತುಳುನಾಡಿನಲ್ಲಿ ಮಾತುಗಳು ಕೇಳಿ ಬಂದಿದ್ದವು. ರೂಪವಾಣಿ ಚಿತ್ರಮಂದಿರಕ್ಕೂ ಎಲ್ಲಾ ತುಳು ಪ್ರೇಕ್ಷಕರು ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಇದು ಯಾವ ಮಲ್ಟಿಪ್ಲೆಕ್ಸ್ ನಲ್ಲಿ 60 ರೂಪಾಯಿಗೆ ಟಿಕೆಟ್ ಕೊಡುವಂತಹ ಪ್ರಮೇಯ ಇಲ್ವೇ ಇಲ್ಲ. ಅಂದ್ರೆ ಹಿಂದಿ ಸಿನಿಮಾಗಿಂತ ಬೆಟರ್ ನಮ್ಮ ತುಳು ಸಿನಿಮಾ ಅಂತ ಆಯ್ತು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳನ್ನ ಉಳಿಸಲು ಹೋಗಿರುವಂತಹ ಒಂದು ಚಿತ್ರತಂಡದ ಬಗ್ಗೆ ನಾವು ನಿಮ್ಮ ಮುಂದೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ದೇಶದಾದ್ಯಂತ ಚಿತ್ರಮಂದಿರಗಳು ಒಂದೊಂದಾಗಿ ಕಣ್ಮುಚ್ಚುತ್ತಾ ಇದೆ. ಕೊರೋನಾ ಬಂದ ಬಳಿಕವಂತೂ ಹಿಂಡಿಂಡಾಗಿ ಚಿತ್ರಮಂದಿರಗಳು ದರ್ಶಾಯಿ ಆಗ್ತಾನೇ ಇದೆ. ಈ ಮಧ್ಯೆ ಮತ್ತೊಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ ರೂಮರ್ಸ್ ಹೇಳ್ತಾ ಇದೆ. ಚಿತ್ರಮಂದಿರ ಚೆನ್ನಾಗಿಲ್ಲ, ಮೇಂಟೆನೆನ್ಸ್ ಏನೂ ಇಲ್ಲ, ಹಾಗೆ ಹೀಗೆ ಒಂದಿಷ್ಟು ವದಂತಿಗಳು. ಇವೆಲ್ಲದರ ಮಧ್ಯೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನೋ ಒಂದು ತುಳು ಚಿತ್ರತಂಡ ಸಿಂಗಲ್ ಸ್ಕ್ರೀನ್ಗಳನ್ನ ಉಳಿಸುವಂತಹ ಅಭಿಯಾನವನ್ನ ಮಾಡ್ತಾ ಇದೆ. ಹೀಗಾಗಿ ಇವರು ಮಲ್ಟಿಪ್ಲೆಕ್ಸ್ಗಳ ಜೊತೆಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೂ ಅತಿ ಹೆಚ್ಚಿನ ಒತ್ತನ್ನ ನೀಡ್ತಾ ಇದ್ದಾರೆ. ತುಳು ಸಿನಿಮಾ ಅಂತ ಹೇಳಿದ್ರೆ ಜ್ಯೋತಿ ಟಾಕೀಸ್ ಅಂತ ಹೇಳಿದ್ರೆ ತುಳು ಸಿನಿಮಾ ಅಂತ ಆಗಿತ್ತು ಕೋಸ್ಟಲ್ ವುಡ್ ನಲ್ಲಿ. ಹಾಗೆ ಅದೆಷ್ಟೋ ಮಂದಿ ತುಳುವರು ಜ್ಯೋತಿ ಚಿತ್ರಮಂದಿರವನ್ನೇ ನೆಚ್ಚಿಕೊಂಡಿದ್ರು. ಇದಾದ ಬಳಿಕ ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇದ್ರು ಹೊರತಾಗಿ ಪ್ರತಿ ತುಳುವನ ಆಪ್ಷನ್ ಜ್ಯೋತಿ ಟಾಕೀಸ್ ಆಗಿತ್ತು. ಆದರೆ ಜ್ಯೋತಿ ಧರಶಾಹಿಯಾದ ಬಳಿಕ ತುಳು ಚಿತ್ರರಂಗ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ತುಳುನಾಡಿನಲ್ಲಿ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಇದೀಗ ರಾಜ್ ಅಂಡ್ ಸೌಂಡ್ ಚಿತ್ರತಂಡ ಇದೇ ಜ್ಯೋತಿ ಟಾಕೀಸ್ನ ಮುಂಭಾಗದಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಜ್ಯೋತಿ ಚಿತ್ರಮಂದಿರ ಇಲ್ಲ ಅಂತೇಳಿ ಸಿನಿಮಾ ನೋಡದೆ ಇರಬೇಡಿ, ರೂಪವಾಣಿಯಲ್ಲಿ ನಮ್ಮ ಚಿತ್ರವನ್ನ ಹಾಕಲಾಗಿದೆ ಅಂತ ಒಂದು ಫ್ಲೆಕ್ಸ್, ಹಾಗೆ ಭರ್ಜರಿಯಾದಂತಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಮಟ್ಟದ ಪ್ರಚಾರವನ್ನ ಯಾವ ಚಿತ್ರತಂಡ ಕೂಡ ಮಾಡಿಲ್ಲ. ಜ್ಯೋತಿ ಧರಶಾಹಿಯಾದ ಬಳಿಕ ಅದೆಷ್ಟೋ ಚಿತ್ರತಂಡಗಳು ರೂಪವಾಣಿಯಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿತ್ತು. ಆದರೆ ರೂಪವಾಣಿಯಲ್ಲಿ ಸಿನಿಮಾ ರಿಲೀಸ್ ಆಗಿದೆಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಟ್ಟದ ಕಳಪೆ ಪ್ರಚಾರವನ್ನ ಮಾಡಿದ್ರು. ಆದರೆ ಗ್ರೌಂಡ್ಗೆ ಇಳಿದು ರೂಪವಾಣಿಯಲ್ಲೂ ನಮ್ಮ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ, ರೂಪವಾಣಿಯಲ್ಲೂ ಉತ್ತಮವಾದಂತಹ ಗುಣಮಟ್ಟವಿದೆ, ರೂಪವಾಣಿಯಲ್ಲೂ ಜ್ಯೋತಿಯ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ನೀಡಲಾಗುತ್ತೆ ಅಂತ ಚಿತ್ರತಂಡ ಪ್ರಚಾರವನ್ನ ಇದೀಗ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಎಲ್ಲಾ ಸಿಂಗಲ್ ಸ್ಕ್ರೀನ್ಗಳಿಗೂ ಈ ಚಿತ್ರತಂಡ ವಿಸಿಟ್ ಕೊಡ್ತಾ ಇದೆ. ಹೀಗಾಗಿ ರೂಪವಾಣಿ ಚಿತ್ರಮಂದಿರಕ್ಕೆ ತಂಡೋಪತಂಡವಾಗಿ ಎಲ್ಲಾ ಚಿತ್ರಪ್ರೇಮಿಗಳು ಜ್ಯೋತಿ ಚಿತ್ರಮಂದಿರಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ರೂಪವಾಣಿ ಚಿತ್ರಮಂದಿರಕ್ಕೂ ಎಲ್ಲಾ ತುಳು ಪ್ರೇಕ್ಷಕರು ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಇದೇ ಬೋರ್ಡ್ಗಳನ್ನ ನೀವು ಈ ಹಿಂದೆ ಜ್ಯೋತಿ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ರಿ, ಇದೀಗ ರೂಪವಾಣಿ ಚಿತ್ರಮಂದಿರದಲ್ಲೂ ಬೀಳ್ತಾ ಇದೆ. ಅಂದ್ರೆ ನೀವೇ ತಿಳ್ಕೊಳ್ಳಿ, ಇದೀಗ ಜ್ಯೋತಿ ಚಿತ್ರಮಂದಿರ ಇಲ್ಲ ಅಂತೇಳಿ ತುಳು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದನ್ನು ನಿಲ್ಲಿಸಿಲ್ಲ, ಬದಲಾಗಿ ರೂಪವಾಣಿಯನ್ನ ಕಂಡುಕೊಳ್ತಿದ್ದಾರೆ. ಮಲ್ಟಿಪ್ಲೆಕ್ಸ್ ನಲ್ಲಿ ನೋಡಬಹುದು, ಆದರೆ ಮಲ್ಟಿಪ್ಲೆಕ್ಸ್ ನ ರೇಟ್ ಆರಂಭಿಕವಾಗಿ 120 ಇರುತ್ತೆ. ಆದರೆ ಇದೇ ರೂಪವಾಣಿ ಚಿತ್ರಮಂದಿರದಲ್ಲಿ 60 ರೂಪಾಯಿ, 80 ರೂಪಾಯಿ, ಬಾಲ್ಕನಿ 100 ರೂಪಾಯಿ. ಹೀಗಾಗಿ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಬರುವಂತಹ ಪ್ರೇಕ್ಷಕರಿಗೆ ತುಂಬಾ ಕಡಿಮೆ ದರದಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. 60 ರೂಪಾಯಿಗೆ ಒಂದು ಟಿಕೆಟ್ ಸಿಗುತ್ತೆ. ಇದು ಯಾವ ಮಲ್ಟಿಪ್ಲೆಕ್ಸ್ ನಲ್ಲಿ 60 ರೂಪಾಯಿಗೆ ಟಿಕೆಟ್ ಕೊಡುವಂತಹ ಪ್ರಮೇಯ ಇಲ್ವೇ ಇಲ್ಲ. ಆದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಇದೆ. ಇನ್ನು ಈ ಸಿನಿಮಾ ಬೆಂಗಳೂರಿನಲ್ಲಿ ಕೂಡ ರಿಲೀಸ್ ಆಗಿತ್ತು. ಮೊದಲ ವಾರ ಮಲ್ಟಿಪ್ಲೆಕ್ಸ್ ನಲ್ಲಿ ರಿಲೀಸ್ ಆದರೆ ಎರಡನೇ ವಾರಕ್ಕೆ ಮಲ್ಟಿಪ್ಲೆಕ್ಸ್ ನ ಜೊತೆಗೆ ಸಿಂಗಲ್ ಸ್ಕ್ರೀನ್ ಈಶ್ವರಿ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು. ಮೊದಲ ಒಂದಿಷ್ಟು ದಿನ ಸಂಜೆ 7 ಗಂಟೆಯ ಒಂದು ಪ್ರದರ್ಶನವನ್ನ ನೀಡಿದ್ರು. ಆದರೆ 3 ದಿನಗಳ ಬಳಿಕ ಇನ್ನೊಂದು ಶೋ ಆಡ್ ಆಯಿತು. ರಾತ್ರಿ 9:45 ಶೋ. ಅದ್ಯಾವುದು ಹಿಂದಿ ಸಿನಿಮಾಗೆ ನೀಡಿದ್ದಂಥ ಶೋ ಅನ್ನು ರದ್ದುಪಡಿಸಿ ನಮ್ಮ ತುಳು ಸಿನಿಮಾಗೆ ನೀಡಿದ್ರು. ಅಂದ್ರೆ ಹಿಂದಿ ಸಿನಿಮಾಗಿಂತ ಬೆಟರ್ ನಮ್ಮ ತುಳು ಸಿನಿಮಾ ಅಂತ ಆಯ್ತು. ಚಿತ್ರಮಂದಿರಗಳು ಕೂಡ ತುಳು ಚಿತ್ರಕ್ಕೆ ರಾಜಧಾನಿಯಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ನೀಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗೆ ಸಿಂಗಲ್ ಸ್ಕ್ರೀನ್ಗಳು ಉಳಿಯಬೇಕು ಅನ್ನೋ ಈ ಚಿತ್ರತಂಡದ ಉದ್ದೇಶ ಕೂಡ ಪರಿಪೂರ್ಣ. ಹಾಗೆ ನೋಡಿದ್ರೆ ಈ ಚಿತ್ರತಂಡಕ್ಕೆ ಈ ಸಿನಿಮಾವನ್ನ ಕೇವಲ ಮಲ್ಟಿಪ್ಲೆಕ್ಸ್ ನಲ್ಲಿ ಮಾತ್ರ ರಿಲೀಸ್ ಮಾಡಬಹುದಿತ್ತು. ಆದರೆ ಇವರು ಸಿಂಗಲ್ ಸ್ಕ್ರೀನ್ ಉಳಿಬೇಕು, ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ನಮ್ಮ ಸಿನಿಮಾವನ್ನ ಪ್ರದರ್ಶನ ಮಾಡಬೇಕು ಅಂತ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ಈ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಇದೀಗ ಮುಂದಿನ ವಾರ ಅಂದ್ರೆ ನಾಳೆಯಿಂದಲೇ ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ನಲ್ಲಿ ಇರುವಂತಹ ಭಾರತಿ ಚಿತ್ರಮಂದಿರದಲ್ಲೂ ಕೂಡ ರಾಜ್ ಸೌಂಡ್ಸ್ ಅಂಡ್ ಲೈಟ್ ಸಿನಿಮಾ ಪ್ರದರ್ಶನ ಕಾಣಲಿದೆ. ಅದೇನೇ ಇರಲಿ, ಕೇವಲ ತನ್ನ ಸಿನಿಮಾ ಮಾತ್ರ ಪ್ರದರ್ಶನ ಕಾಣೋದಲ್ಲ, ತನ್ನ ಸಿನಿಮಾ ಪ್ರದರ್ಶನದ ಜೊತೆಗೆ ಚಿತ್ರಮಂದಿರಗಳು ಕೂಡ ಉಳಿಬೇಕು, ಸಿಂಗಲ್ ಸ್ಕ್ರೀನ್ಗಳು ಕೂಡ ಉಳಿಬೇಕು ಅನ್ನೋ ಉದ್ದೇಶ ಇದೆಯಲ್ಲ,
ಅದಕ್ಕೆ ಪ್ರತಿಯೊಬ್ಬ ಚಿತ್ರಪ್ರೇಮಿ ಹಾಗೆ ಚಿತ್ರಮಂದಿರಗಳ ಪ್ರೇಮಿ ಕೂಡ ಸೆಲ್ಯೂಟ್ ಹೊಡೆಯಲೇಬೇಕು. ಈ ಮಟ್ಟದಲ್ಲಿ ಯಾರು ಕೂಡ ಪ್ರಚಾರ ಮಾಡಿಯೇ ಇಲ್ಲ. ರೂಪವಾಣಿ ಚಿತ್ರಮಂದಿರಕ್ಕೆ ಒಂದು ರೂಮರ್ಸ್ ಇತ್ತು, ಚೆನ್ನಾಗಿ ಮೇಂಟೆನೆನ್ಸ್ ಇಲ್ಲ ಹಾಗೆ ಹೀಗೆ ಅಂತೇಳಿ. ಅದು ನಿಜ ಕೂಡ, ಒಂದು ಕಾಲದಲ್ಲಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಹಾಗಲ್ಲ, ಮಲ್ಟಿಪ್ಲೆಕ್ಸನ್ನೇ ನಾಚಿಸುವಂತಿದೆ ಈ ಚಿತ್ರಮಂದಿರ. ಸೌಂಡ್ ಆಗಲಿ, ಸೀಟ್ ಆಗಲಿ, ಸ್ಕ್ರೀನ್ ಗುಣಮಟ್ಟ ಆಗಲಿ, ಪ್ರತಿಯೊಂದು ಕೂಡ ಅತ್ಯದ್ಭುತವಾಗಿದೆ. ನೀವು 60 ರೂಪಾಯಿ ಟಿಕೆಟ್ ಕೊಟ್ಟರೆ ಇಲ್ಲಪ್ಪ ಇದಕ್ಕೊಂದು 100-120 ರೂಪಾಯಿ ಟಿಕೆಟ್ ಕೊಡ್ಬೋದು ಅನ್ನೋ ಒಂದು ಗುಣಮಟ್ಟವನ್ನು ಈ ಚಿತ್ರಮಂದಿರದಲ್ಲಿ ನೀಡಲಾಗ್ತಾ ಇದೆ. ಪ್ರತಿಯೊಬ್ಬ ಚಿತ್ರಪ್ರೇಮಿಯು ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿ ಬಂದು ಅತ್ಯದ್ಭುತವಾಗಿದೆ ಗುಣಮಟ್ಟ ಅಂತಲೇ ಹೇಳ್ತಾರೆ ಹೊರತಾಗಿ ಯಾರು ಕೂಡ ಚಿತ್ರಮಂದಿರದ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇಲ್ಲ. ಚಿತ್ರಮಂದಿರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ ಸಿನಿಮಾ ಏನು ಇದೀಗ ಪಣ ತೊಟ್ಟಿದೆ, ಅವರ ಈ ಅಭಿಯಾನಕ್ಕೆ ಒಳ್ಳೆಯದಾಗಲಿ, ಹಾಗೆ ಇದು ಸಕ್ಸಸ್ ಆಗಲಿ. ರಾಜ್ಯಾದ್ಯಂತ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿಯಲಿ, ಹಾಗೆ ಬೆಳೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಜ್ಯೋತಿ ತರಶಾಹಿಯಾದ ಬಳಿಕ ತುಳು ಚಿತ್ರರಂಗ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಎನ್ನೋ ಮಟ್ಟಕ್ಕೆ ತುಳುನಾಡಿನಲ್ಲಿ ಮಾತುಗಳು ಕೇಳಿ ಬಂದಿದ್ದವು. ರೂಪವಾಣಿ ಚಿತ್ರಮಂದಿರಕ್ಕೂ ಎಲ್ಲಾ ತುಳು ಪ್ರೇಕ್ಷಕರು ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಇದು ಯಾವ ಮಲ್ಟಿಪ್ಲೆಕ್ಸ್ ನಲ್ಲಿ 60 ರೂಪಾಯಿಗೆ ಟಿಕೆಟ್ ಕೊಡುವಂತಹ ಪ್ರಮೇಯ ಇಲ್ವೇ ಇಲ್ಲ. ಅಂದ್ರೆ ಹಿಂದಿ ಸಿನಿಮಾಗಿಂತ ಬೆಟರ್ ನಮ್ಮ ತುಳು ಸಿನಿಮಾ ಅಂತ ಆಯ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.